ಹಸಿರೇ ಉಸಿರು. ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ರಂದು ಆಚರಿಸಲಾಗುತ್ತದೆ. 1972ರಲ್ಲಿ ವಿಶ್ವಸಂಸ್ಥೆ ಈ ದಿನವನ್ನು ಘೋಷಣೆ ಮಾಡಿದೆ. 1974 ಜೂನ್ 5ರಂದು ಪ್ರಥಮ ಬಾರಿಗೆ ಈ ದಿನವನ್ನು ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ದಿನವನ್ನು 140ಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಈ ದಿನದ ಮುಖ್ಯ ಉದ್ದೇಶ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು. ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಷೇಧಿಸಿ ಎನ್ನುವ 2023ರ ಈ ದಿನದ ಘೋಷಣೆಯಾಗಿದೆ. ಈ ದಿನ ಕೆಲವು ಕಡೆ ಶಿಬಿರಗಳು, ಸೆಮಿನಾರ್ಗಳು ಹಾಗೂ ರ್ಯಾಲಿಗಳನ್ನು ನಡೆಸುತ್ತಾರೆ. ಕೆಲವು ಕಡೆ ಸಂಘ ಸಂಸ್ಥೆಗಳು ಈ ದಿನ ಸಸಿಗಳನ್ನು ನೆಡುವುದರ ಮೂಲಕ ಪರಿಸರದ ಜಾಗೃತಿಯನ್ನು ಮೂಡಿಸುತ್ತಾರೆ. ನಾವು ಪ್ಲಾಸ್ಟಿಕ್ ಬಳಕೆಯನ್ನು ದಿನೇ ದಿನೇ ಕಡಿತಗೊಳಿಸಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಆದ ಕಾರಣ ಆ ಮಕ್ಕಳಿಗೆ ಉತ್ತಮ ಪರಿಸರ ಬಿಟ್ಟುಕೊಟ್ಟು ಹೋಗೋಣ. ಇಂದಿನ ಪರಿಸರದ ಸಮಸ್ಯೆಗಳು: ಮಾಲಿನ್ಯ, ಮಣ್ಣಿನ ಅವನತಿ, ಹವಾಮಾನ ಬದಲಾವಣೆ, ಜನಸಂಖ್ಯಾ ಸ್ಫೋಟ, ಕಡಿಮೆಯಾಗುತ್ತಿರುವ ಅರಣ್ಯ ವ್ಯಾಪ್ತಿ, ಪ್ಲಾಸ್ಟಿಕ್ ಮಾಲಿನ್ಯ, ನೀರು ಮತ್ತು ಆಹಾರದ ಕೊರತೆ, ಓಝೋನ್ ಪದರದ ಸವಕಳಿ. ಪರಿಸರ ಎಂದರೇನು? ಪರಿಸರ ಅಂದರೆ ನಮ್ಮ ಭೂಮಿ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ಗಿಡ, ಮರ, ಗಾಳಿ, ನೀರು, ಮಣ್ಣು, ಬೆಳಕು ಇವೆಲ್ಲವೂ ನಮ್ಮ ಪರಿಸರ. ಕೆರೆ, ನದಿ, ಸಮುದ್ರ, ನೀರು ಇರುವ ಎಲ್ಲ ಕಡೆ ಮಾಲಿನ್ಯ ಮಾಡಿದ್ದು ಆಯಿತು. ಎಷ್ಟೋ ಕೆರೆಗಳು ಇಂದು ಇಲ್ಲ, ನದಿಗಳು ಮಾಯವಾಗಿದೆ. ಇದಕ್ಕೆ ಮೂಲ ಕಾರಣ ನಾವು. ಕೆರೆ, ನದಿಗಳಲ್ಲಿ ಪ್ಲಾಸ್ಟಿಕ್ ಹಾಕುವುದು, ಚರಂಡಿ ನೀರನ್ನು ಕೆರೆ ಅಥವಾ ನದಿಗೆ ಬಿಡುವುದು, ಕಾರ್ಖಾನೆಗಳಿಂದ ಬರುವ ರಾಸಾಯನಿಕ ನೀರನ್ನು ಕೆರೆಗೆ ಬಿಡುವುದು ಇನ್ನೂ ತುಂಬ ಇದೆ. ಮನುಷ್ಯನ ಅತಿ ಆಸೆ, ಮರಳುಗಾರಿಕೆ, ಗಣಿಗಾರಿಕೆ, ಅರಣ್ಯ ನಾಶ, ಅನೇಕ ವಿಧವಾದ ಪ್ರಾಣಿ ಪಕ್ಷಿ ಸಂಕುಲಗಳ ನಾಶ ಇವೆಲ್ಲ ಮನುಷ್ಯರಾದ ನಾವೇ ಮಾಡುತ್ತಿರುವ ದೊಡ್ಡ ಹಾನಿ ನಮ್ಮ ಈ ಪರಿಸರಕ್ಕೆ. ಪರಿಸರ ನಾಶದಿಂದ ಮಳೆ ಸರಿಯಾಗಿ ಆಗುತ್ತಿಲ್ಲ. ಪರಿಸರ ನಾಶದಿಂದ ಪ್ರಾಣಿ ಪಕ್ಷಿಗಳಿಗೆ ವಾಸ ಮಾಡಲು ಸ್ಥಳ ಇಲ್ಲವಾಗಿದೆ. ಕೋವಿಡ್ ಸಮಯದಲ್ಲಿ ಆಮ್ಲಜನಕ ಸಿಗದೆ ವೆಂಟಿಲೇಟರ್ಗೆ ಪರದಾಡುವಾಗ ಬಂದಂತಹ ಸ್ಥಿತಿ ಪ್ರತಿಯೊಬ್ಬರಿಗೂ ನೆನಪಿದೆ, ಅದರ ಅರಿವಿದೆ. ಇನ್ನು ಮುಂದೆಯಾದರೂ ವಾಹನಗಳನ್ನು ಕಡಿಮೆಯಾಗಿ ಬಳಸಿ. ಪರಿಸರ ಮಾಲಿನ್ಯವನ್ನು ಸಂರಕ್ಷಣೆ ಮಾಡುವುದು ಹೇಗೆ? ಉತ್ತರ ಒಂದೇ, ನಾವೆಲ್ಲ ಏನು ಮಾಡೋದೇ ಇರೋದೇ ವಾಸಿ. ಆಗ ಪರಿಸರ ಬಹಳ ಉತ್ತಮವಾಗಿ ಇರುತ್ತೆ. ನಾವೆಲ್ಲರೂ ಸಾಲು ಮರದ ತಿಮ್ಮಕ್ಕ ಆಗಲು ಸಾಧ್ಯವಿಲ್ಲ. ಮನೆ ಅಂಗಳದಲ್ಲಿ ಸಣ್ಣ ಪುಟ್ಟ ಗಿಡಮರಗಳನ್ನು ಬೆಳೆಸಿ, ಅಷ್ಟೇ ಸಾಕು. ನೀರನ್ನು ಮಿತವಾಗಿ ಬಳಸಿ. ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧಿಸಿ. ಶಾಲಾ ಕಾಲೇಜುಗಳಲ್ಲಿ ಪರಿಸರದ ಬಗ್ಗೆ, ಪರಿಸರ ಸಂರಕ್ಷಣೆಯ ಬಗ್ಗೆ ರಸಪ್ರಶ್ನೆ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ಭಾಷಣ, ಚರ್ಚೆ ನಡೆಸುವುದರ ಮೂಲಕ ಪರಿಸರ ಜಾಗೃತಿಯನ್ನು ಎಲ್ಲರಲ್ಲೂ ಮೂಡಿಸಬಹುದು. ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನಾಚರಣೆ ಮಾಡುವುದು ಮಾತ್ರವಲ್ಲದೆ ಪ್ರತಿದಿನ ಪರಿಸರದ ಬಗ್ಗೆ ಕಾಳಜಿಯಿಂದ ನಮ್ಮ ಕರ್ತವ್ಯವನ್ನು ಪಾಲಿಸೋಣ. ಗಿಡ ಮರ ಬೆಳೆಸಿಲ್ಲವಾದರೂ ಪರವಾಗಿಲ್ಲ, ಆದರೆ ಬೆಳೆದು ನಿಂತಿರುವ ಮರಗಳಿಗೆ ಮೊಳೆ ಹೊಡೆಯುವುದು, ಬ್ಯಾನರ್ ಹಾಕುವುದು, ಕೇಬಲ್ ವೈರ್, ಕರೆಂಟ್ ವೈರ್ಗಳನ್ನು ಸುತ್ತುವುದು, ಜಾಹೀರಾತು ಪತ್ರಗಳನ್ನು ಅಂಟಿಸುವುದು ಮಾಡಬೇಡಿ. ಇದೆಲ್ಲ ನೀವು ಮಾಡೋದು ಬಿಟ್ಟರೆ ಮಾತ್ರ ಪರಿಸರ ದಿನಾಚರಣೆಯನ್ನು ಮಾಡಿದ ಅರ್ಥ ಬರುವುದು. ಕೊನೆಯದಾಗಿ ನಮ್ಮ ನೇಚರನ್ನು ಸರಿಯಾಗಿ ಇಟ್ಟುಕೊಂಡು ನಮ್ಮ ಫ್ಯೂಚರನ್ನು ಪರಿಸರದೊಂದಿಗೆ ಖುಷಿಯಾಗಿ ಜೀವನ ನಡೆಸಿ ಮಣ್ಣಲ್ಲಿ ಮಣ್ಣಾಗಿ ಹೋಗೋಣ. ವರದಿ ಆಂಟೋನಿ ಬೇಗೂರು.